ಕೊರಟಗೆರೆ ತಾಲೂಕಿನ ತುಂಬಾಡಿ ಗ್ರಾಮದ ಬಳಿ ಮಧುಗಿರಿ ಕಡೆಯಿಂದ ಮದುವೆ ಸಮಾರಂಭ ಮುಗಿಸಿಕೊಂಡು ಬರುತ್ತಿದ್ದ ಕುಟುಂಬ ಸದಸ್ಯರ ಕಾರು ಆಕಸ್ಮಿಕವಾಗಿ ಆಯತಪ್ಪಿ ತುಂಬಾಡಿ ಬಳಿ ಇರುವ ಸೇತುವೆಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಕಾರಿನಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯಗಳಾಗಿದೆ. ಈ ಸಂದರ್ಭದಲ್ಲಿ ಅದೇ ಮಾರ್ಗದಲ್ಲಿ ಬರುತ್ತಿದ್ದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ತಕ್ಷಣ ತಮ್ಮ ಬೆಂಗಾವಲು ವಾಹನದಲ್ಲಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ಕಳುಹಿಸಿ ಮಾನವೀಯತೆ ತೋರಿದ್ದಾರೆ. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾನವೀಯತೆ ಕಂಡು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಕೊರಟಗೆರೆಗೆ ಪರಮೇಶ್ ಏನು ಹಾರ ಇದಾಯ್ತು ನಮ್ಮ ವೆಹಿಕಲ್ಗೆ ಕಳ್ಸ್ಕೊಡಿ. ನೋಡಿ ಇನ್ನೊಂದ್ಸರಿ ಫೋನ್ ಮಾಡಿ ಇಲ್ಲೇ ನಮ್ಮ ಹೆಡ್ ಕ್ವಾರ್ಟರ್ಸ್ ಅಲ್ವಾ ಆಂಬ್ಯುಲೆನ್ಸ್ ಅಣ್ಣ ಅಲ್ಲೇ ಫೋನ್ ಮಾಡಿ ಸರ್. ಗೊತ್ತೇ ಒಬ್ಬರು ಕಾಲ ಭಾಳ